ಅಬ್ಬಬ್ಬಬ್ಬಬ್ಬಾ, ಏನ್ ಗುರು ಇದು ಥಿಯೇಟರ? ಎಲ್ಲಿದೆ? ಈ ರೀತಿಯ ಚಿತ್ರಮಂದಿರವು ಇದೆಯಾ? ಹೀಗೆ ಒಂದಿಷ್ಟು ಅನುಮಾನ ನಿಮ್ಮನ್ನು ಕಾಡ್ತಿದ್ಯಾ? ಇವೆಲ್ಲದಕ್ಕೂ ಈ ವಿಡಿಯೋದಲ್ಲಿ ತೆರೆ ಎಳಿತೀವಿ ನೋಡಿ. ಎಸ್, ಇದು ಪ್ಯಾರಿಸ್ ನಗರದಲ್ಲಿ ತಲೆ ಎತ್ತಿರುವ ಹೊಸ ಮಾದರಿಯ ಚಿತ್ರಮಂದಿರ. ನಮ್ಮಲ್ಲಿ PVR, ಸಿನಿಪೋಲಿಸ್, ಐನಾಕ್ಸ್ ಮಲ್ಟಿಪ್ಲೆಕ್ಸ್ಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೋ ಅದೇ ಮಾದರಿಯಲ್ಲಿ ಪ್ಯಾರಿಸ್ ನಗರದಲ್ಲಿ ಓಮಾ ಅನ್ನುವ ಮಲ್ಟಿಸ್ಕ್ರೀನ್ ಕಾರ್ಯನಿರ್ವಹಿಸುತ್ತೆ. ಇವರು ಹೊಸ ಶೈಲಿಯ ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಂತೆ 3 ಅಂತಸ್ತಿನ 4-5 ರೋಗಳ ಸೌಲಭ್ಯವಿದೆ. ಹಾಗೆ ಪ್ರತಿಯೊಂದರಲ್ಲೂ 15ರಿಂದ 20 ಸೀಟ್ಗಳಿವೆ. ಹೀಗಾಗಿ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಇದೊಂದು ಉತ್ತಮ ಪ್ಯಾಕೇಜ್ ಆಗಿದೆ. ಹಾಗೆ ಇದರಲ್ಲಿ ಎಲ್ಲ ರೀತಿಯ VIP ಸೌಲಭ್ಯಗಳು ಇರಲಿದ್ದು ತಿಂಡಿ, ತೀರ್ಥ ಎಲ್ಲ ಐಷಾರಾಮಿ ಸೌಲಭ್ಯಗಳನ್ನು ನೀಡಲಾಗುತ್ತೆ. ಇನ್ನು ಇದೇ ಮಾದರಿಯ ಚಿತ್ರಮಂದಿರ ಭಾರತಕ್ಕೂ ಕಾಲಿಡಲಿದೆ ಎನ್ನುವ ಮಾಹಿತಿಯು ಕೇಳಿಬರ್ತಿದೆ. ಆದರೆ ಯಾವ ಸಂಸ್ಥೆ ಈ ವಿನೂತನ ಪ್ರಯೋಗಕ್ಕೆ ಕೈ ಹಾಕ್ತಾರೆ ಅಂದ್ರೆ ಉತ್ತರ ನಮ್ಮಲ್ಲಿಲ್ಲ. ಒಟ್ಟಿನಲ್ಲಿ ಕರೋನಾ ಅಲೆ ಮುಗಿದು ಎಲ್ಲ ತಿಳಿಯಾದ ಬಳಿಕ ವಿನೂತನ ಚಿತ್ರಮಂದಿರದ ಕೆಲಸ ನಮ್ಮಲ್ಲೂ ಶುರುವಾಗಬಹುದು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.